ಹ್ಯಾಪಿ ಬರ್ತ್ಡೇ ಪಾಚಣ್ಣ. ಎನ್ನ ಬ್ಲಾಗ್ ಬರ್ಪುಂಡಿರ್ನ ಬರ್ತಿದೆ ಚಾಟೆ ಸುಧಾರ್ತಾರ ಎಂಕಲೆಗ್ ಚಾ ಪರ್ ನಿಮ್ಗೆ ಬರ್ಡೇ ಲೆಕ್ಕ ಚಾ ಬಾರಿ ಸೊಗ್ದ ಚಾ. ಹರಿ ಓಂ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ಸ್ ಆ್ಯಂಡ್ ಆ್ಯಕ್ಟಿಂಗ್ ಚಾನಲ್. ಇವತ್ತು 24 ಏಪ್ರಿಲ್ ಸಂಜೆ 5 ಗಂಟೆ ಆಗ್ತಾ ಬಂತು. ನಾವು ನಾರವಿಗೆ ಹೋಗ್ತಾ ಇದ್ದೇವೆ. ಹಾಗೊಂದು ಸಣ್ಣ ಒಂದು ಬ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ. ನಾಳೆ ನನಗೆ ಸ್ಪೆಷಲ್ ಡೇ, ಹಾಗೆ ನಾಳೆ ಪೂಜೆ ಎಲ್ಲ ಉಂಟು. ಸೊ ಊರಿಗೆ ಹೋಗ್ತಾ ಇದ್ದೇವೆ. ಈಗ ಫಸ್ಟಿಗೆ SDM ಹಾಸ್ಪಿಟಲ್ ಹೋಗ್ಲಿಕ್ಕೆ ಉಂಟು. ಅಂದರೆ ಅತ್ತೆಗೆ ಸ್ವಲ್ಪ ಹುಷಾರಿದ್ದಿಲ್ಲ, ಹಾಗೆ ಒಮ್ಮೆ ತೋರಿಸಿ ಈಗ ಒಮ್ಮೆ ಟೆಸ್ಟ್ ಮಾಡಿಸಿ ಹೋಗೋದಂತ. ಹಾಗೆ ಅಲ್ಲಿಂದ ನೆಕ್ಸ್ಟ್ ನಾರವಿಗೆ ಹೋಗೋದು. ಸ್ಪೆಷಲ್ ಡೇ ಏನು ಅಂತ ನಾಳ್ದು ಬ್ಲಾಗಲ್ಲಿ ಹಾಕ್ತೇನೆ, ಪೂಜೆದೆಲ್ಲ ಹಾಕುವಾಗ. ಹಾಗೆಯೇ ಈಗ ಆನ್ ದ ವೇ ಹೋಗುವಾಗ ಇವೊಂದೊಂದು ಡ್ರೆಸ್ ಕೊಟ್ಟಿದ್ದೆ, ಅದು ತಗೊಳ್ಬೇಕು. ಅಂದರೆ ಇದು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಅದು ನಿನ್ನೆ ಬರಬೇಕಿತ್ತು ಆ್ಯಕ್ಚುಲಿ, ಆದರೆ ಬರಲಿಲ್ಲ. ಹಾಗೆ ಇನ್ನು ಇವತ್ತು ಕೂಡ ಬರಲಿಲ್ಲ. ಕಾಲ್ ಮಾಡುವಾಗ ನಾಳೆ ಬರೋದಂತ ಆಯಿತು. ನಾವು ಇರೋದಿಲ್ಲ ಅಲ್ಲ, ಹಾಗೆ ಇವತ್ತಿಗೆ ಹೋಗಿ ತಗೊಂಡು ಬರೋದು. ಉಜಿರೆಯಲ್ಲೇ ಉಂಟು. ಹಾಗೆ ಹೋಗ್ತಾ ಇದ್ದೇವೆ ಇವಾಗ. ನೀವು ಒಂದು ಮೆಡಿಕಲ್ ಹತ್ರ ನಿಲ್ಲಿಸಿದ್ದಾರೆ. ನಿಮಗೆ ಪೌಡ್ರು ಮತ್ತು ಒಂದು ಅಯೋಡಕ್ಸ್ ತಗೊಳ್ಳಿಕ್ಕೆ ಉಂಟು. ಹಾಗೆ ಆಪೋಸಿಟ್ ಹತ್ತ ರೋಡು 1 ಕಿಲೋಮೀಟರ್ ಉಂಟವಲ್ಲ. ನನ್ನ ಮಗ ನೋಡಿ ಇಲ್ಲಿ ಅಜ್ಜಿಯ ಕಾಲ ಮೇಲೆ ಕೂತ್ಕೊಂಡು ಸರ್ಕಸ್ ಮಾಡೋದು. ಉಜಿರೆಗೆ ಬಂದೆವು. ಉಜಿರೆ ಫುಲ್ಲು ರೋಡ್ ರಿಪೇರಿ ಆಗ್ತಾ ಉಂಟು. ಸರ್ಕಲ್ ಎಂಕಲೇಗ ಮೊರನಿ ಬನ್ನವರ ಕನ್ಫ್ಯೂಸ್ ಆದಿತ್ತುಂಟು. ಚೂರು ದುಂಪೋದು ಬರ್ತೀನಿ ಕನ್ಫ್ಯೂಸ್ ಆಪುಂಡು. ಪೋನಗಾಡಲ್ಲ ಗೊತ್ತಾಯ್ತು ಎಂಕಲಿ ಸೀದಾ ಪೋಯ್ ಅಂಚಿ ಬನ್ನಾಗ. ಡಾಕ್ಟರ್ ಬಂದಿದ್ದಾರೆ, ಅತ್ತೆ ಹೋದ್ರು ಒಳಗಡೆ, ನೋಡಬೇಕು ಅಂತ ಹೇಳ್ತಾರಂತ. ಓಕೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಂತೆ. ಇನ್ನು ನೆಕ್ಸ್ಟ್ ಮಂತ್ ಬರಲಿಕ್ಕೆ ಹೇಳಿದ್ದಾರೆ. ಗೈಸ್, ನಾವು ಆಸ್ಪತ್ರೆಗೆ ಹೋಗಿ ಬಂದ್ವಿ. ಈಗ ನಾರವಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗಂದು ನಿದ್ದೆ ಕೂಡ ನಿದ್ದೆಯಿಂದ ಹೇಳ್ತಾರೆ. ಅವನದು ಡ್ರೆಸ್ ಬಂದಿದೆ, ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡು ಬಂದದ್ದು. ಹೋಗಿ ಮತ್ತೆ ತೋರಿಸ್ತೇನೆ, ನಾಳೆ ಹಾಕುವಾಗ ಗೊತ್ತಾಗ್ತದೆ. ನಾಳೆ ಒಂದು ಸ್ಪೆಷಲ್ ಡೇ, ಹಾಗೆ ನಾಳೆ ಹಾಕಲಿಕ್ಕೆ ಈಗ ಇನ್ನೊಂದು ಮೆಡಿಕಲ್ ಹೋಗ್ಲಿಕ್ಕೆ ಉಂಟು. ಅವನಿಗೊಂದು ಪೌಡ್ರ್ ತಗೊಳ್ಳಿಕ್ಕೆ ಚಂದ ಕಾಣಬೇಕಲ್ಲ, ನನ್ನ ಮಗ ಚಂದ ಕಾಣಬೇಕಲ್ಲ. ಪೌಡ್ರು ಒಂದು ಐಡೆಕ್ಸ್ ತಗೊಳ್ಳಿಕ್ಕೆ ಉಂಟು. ಹಾಗೆ ನಾವಲ್ಲಿ ಪೋಡಿ ಮಾತ್ರ ತಗೊಂಡದ್ದು SDM ಅಲ್ಲಿ. ಹಾಗೆ ನಾನು ಜ್ಯೂಸ್ ಕುಡಿದಿದ್ದೆ, ಇವರೆಂತ ತಗೊಂಡಿರಲಿಲ್ಲ. ಹಾಗೆ ಇಲ್ಲಿ ಹಳದ ಅಂಗಡಿ ಹತ್ರ ಅಹಿಂಸಾ ಉಪಚಾರ ಇಲ್ಲಿ ನಿಲ್ಲಿಸಿದ್ದೇವೆ, ಒಂದು ಚಹಾ ಕುಡಿದು ಹೋಗುವ ಅಂತ. ಉಪಹಾರ, ಅಹಿಂಸಾ ಉಪಹಾರ, ಇಲ್ಲಿ ಚಹಾ ಹೇಳಿದ್ದೇವೆ. ಅತ್ತೆ ಕಾದಲ್ಲಿ ಕೂತಿದ್ದಾರೆ. ಇಲ್ಲಿ ಇದು ಉಂಟಲ್ಲ ಸತ್ಯದೇವತೆಯದ್ದು, ಸತ್ಯದೇವತೆ ತಾಣವು ಇಲ್ಲೇ ಉಂಟು, ಸ್ವಲ್ಪ ಮುಂದೆ. ನಾವು ಮುಂಚೆ ನಾವಿಬ್ಬರೇ ಹೋಗುವಾಗ, ನಾರವಿಗೆ ಹೋಗುವಾಗೆಲ್ಲ ಸ್ಕೂಟಿಯಲ್ಲೇ ಹೋಗ್ತಿದ್ದದ್ದು. ಅದೊಂಥರ ಮಜಾನೇ ಬೇರೆ. ಮಳೆ ಬಂದ್ರೂ ಸ್ಕೂಟಿಯಲ್ಲೇ ಲೈಟ್ ಎಲ್ಲ ಹಾಕ್ಕೊಂಡು ಇಲ್ಲಿ ಹೋಗುವಾಗ ತಪ್ಪದೆ ಗಾಡಿ ನಿಲ್ಲಿಸಿ ದೇವರಿಗೆ ಕೈ ಮುಗ್ದೆ ಹೋಗ್ತಿದ್ದದ್ದು ನಾವು. ಅಲ್ಲಿ ಅಪೋಸಿಟ್ ಇದು ಎಂಥ ಕಬ್ಬು ಜ್ಯೂಸ್ ಇರ್ತಿತ್ತು, ಅದೆಲ್ಲ ಕುಡಿದು ಹೋಗ್ತಿದ್ವಿ. ಇವಾಗ ಮಗು ಆದಮೇಲೆ ಹೆಚ್ಚಿಗೆ ಕಾರಲ್ಲಿ ಅಥವಾ ಬಸ್ಸಲ್ಲಿ, ಸ್ಕೂಟಿಯಲ್ಲಿ ಸ್ವಲ್ಪ ಸಮಯ ಆಗಲಿಕ್ಕಿಲ್ಲ. ಬಾಬು ಜಾದವ್ ಓಡು. ಚಾತ ಓಡು ಬಾಬುಗೂ ಮಂಬೋಡಾ ಬೋದಾ. ಜೈ 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 ಜೈ. ನಮಸ್ತೆ ಅಂಪ್ಲೆ.
ನಮಸ್ತೆ ನಮಸ್ತೆ. ಮಮ್ಮಿ ಮಾತ್ರ ಹೇಳುವಾಗ ಮಮ್ಮಿ ಮಾಡೋದಿಲ್ಲ. ಗಂಟೆ 6:45 ನಮಗೆ ಅಲ್ಲಿ ಆಸ್ಪತ್ರೆಯಲ್ಲಿ ತುಂಬ ಲೇಟ್ ಆದದ್ದು. ಒಬ್ಬರು ಡಾಕ್ಟ್ರು ಸಿಕ್ಕಿದ್ರು, ಇನ್ನೊಬ್ಬರು ಡಾಕ್ಟ್ರು ಓಟಿಗೆ ಹೋಗಿದ್ರು, ಆಪ್ರೇಷನ್ ಹೋಗಿದ್ರು. ಹಾಗೆ ಟೀ ಬಂತು. ಬೆಚ್ಚ ಉಂಟು. ಟೀ ಕುಡಿದು ಸಿಗ್ತೇನೆ. ಆಯ್ತು, ಚಹಾ ಕುಡಿದು. ಚಹಾ ಭಾರಿ ಚಂದ ಇತ್ತು. ಒಂಥರ ಮಳೆ ಬಂದಿತ್ತಾ, ಸೊ ಒಂಥರ ಮಳೆಗೆ ಟೀ ಈ ಥರ ಒಂಥರ ಹೊರಗೆ ನಿಂತು ಕುಡಿಯೋದು ಒಂಥರ ಖುಷಿ. ಅದು ಮುಂಚೆ ಈ ಥರ ಸ್ಕೂಟಿಯಲ್ಲಿ ಹೋಗೋದಲ್ಲ ನೆನಪಾಗ್ತಿತ್ತು. ಸ್ಕೂಟಿಯಲ್ಲಿ ಹೋಗೋದು ಹಾಗೆ, ಇಲ್ಲಿ ಅದು ನಿಲ್ಲಿಸಿ ಜ್ಯೂಸಾ, ಹೋಟ್ಲಿಗೆ ಹೋಗೋದಾ, ಹೋಟ್ಲಿಗೆ ಹೋಗೋದು ಕಮ್ಮಿ, ಇಲ್ಲಿ ಅವರು ರೋಡ್ ಸೈಡಲ್ಲಿ ಜ್ಯೂಸು ಅಥವಾ ಪಾನಿಪುರಿ. ಈಗ ತಿನ್ನಬೇಕಂತ ಉಂಟು ಪಾನಿಪುರಿ, ಮಸಾಲೆ ಪುರಿ. ನೋಡಬೇಕು ಎಂತ ಆಗ್ತದೆ, ಮಳೆ ಬಂದರೆ ಇಲ್ಲ. ರೈಟ್, ಹ್ಯಾಪಿ ಹ್ಯಾಪಿ ಬರ್ತ್ಡೇ ಪಾಚಣ್ಣ. ಎನ್ನ ಬ್ಲಾಗ್ ಬರ್ಬಿಟ್ಟು ಇನ್ನ ಬರ್ತಿದೆ. ಚಾಟೆ ಸುಧಾರ್ತಾರ ಎಂಕಲೆಗ್ ಚಾ ಪರ್ ನಿಮ್ಗೆ ಬರ್ಡೇ ಲೆಕ್ಕ ಚಾ ಬಾರಿ ಸ್ವರ್ಧ ಚಾ ಮೆಲ್ಲ ಅಂತೀರ ಎನ್ನ ಬರ್ಡೇ ಒಂಜಿ ಕರೆಕ್ಟ್ ನೆನಪು ಇಮೇನ ಬರ್ಡೇ ದುಮ್ನಾನಿ ಪಾಚಣ್ಣನ ಬರ್ತಡೆ ಅಂದು ಎಲ್ಲ ಮದ್ವೆ ಬರುತ್ತಂಡೆ ಆತನ ಬಾಬ್ರಿ ವಸಿದು ನೂಕುದು ನಾನು ಅವೇಪ ಅವು ನೆನಪು ಗಾವು ಡಿಸೆಂಬರ್ 6. ಅದೇ ಬಾಬಣ್ಣ ಗೊತ್ತಾಣದು ಎನ್ನುವೆ ಅದೆಲ್ಲ ಸ್ಪೆಷಲ್ ಅಂತ ಎಲ್ಲೆಲ್ಲ ಪಾಡುವ ಈ ಬ್ಲಾಗ್. ಸೊ ಗೊತ್ತಾಗಿತ್ತು ನನಗೆ ಹಾಲು ಮತ್ತು ಮೊಸರು ತಗೊಳ್ಳಿಕ್ಕಿತ್ತು. ಹಾಗೆ ಇಲ್ಲಿ ನಾರಾವಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಬೇಕರಿ ಹತ್ರ ಬಂದೆ. ಇನ್ನು ಮನೆಗೆ ಹೋಗೋದು. ನನ್ನ ಮಗಂದು ಊಟ ನಾವು 7 ಕಾಲಕ್ಕೆ ರೀಚ್ ಆಗಿದ್ದೇವೆ. ಇಲ್ಲಿ ಮಳೆ ಇರಲಿಲ್ಲ ಬರುವಾಗ, ಅಲ್ಲಲ್ಲಿ ಮಿಡ್ಲಲ್ಲಿ ಮಳೆ ಇತ್ತು. ಹಾಗೆ ನಾಳೆ ಒಂದು ಪ್ಲೇಸಿಗೆ ಹೋಗ್ಲಿಕ್ಕೆ ಉಂಟು, ಸೊ ಬೇಗ ಇದು ರೆಡಿ ಆಗಬೇಕು. ಹಾಗೆ ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತಾ ಇದ್ದೇನೆ, ನಾಳೆಯ ಸ್ಪೆಷಲ್ ಡೇ ಬ್ಲಾಗ್ ಮಾಡಲಿಕ್ಕೆ ಉಂಟು, ಅಲ್ಲಿ ಸಿಗುವ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋದ್ ಬರ್ಪೆ ಬಾಯ್.